ಬಂಧುಗಳೇ ನಮಸ್ಕಾರ. ಜುಲೈ 8 ಬುಧವಾರ. ಈ ಕಾರ್ಯಕ್ರಮಕ್ಕೆ 4 ಭಾಗ ಇರ್ತದೆ. ಮನೋಬಲ ಭಗವದ್ಗೀತಾ ಸೂತ್ರ, ಶರೀರ ಬಲ ಆಯುರ್ವೇದ ಸೂತ್ರ, ಯೋಗ ಬಲ ಆಸನ ಸೂತ್ರ, ಜ್ಯೋತಿರ್ಬಲ ಗ್ರಹಗಳ ನಕ್ಷತ್ರ ಚಂದ್ರದ ಪ್ರಭಾವ ನಮ್ಮ ದೇಹ ಮತ್ತು ಮನಸ್ಸದ ಮೇಲೆ. ಇವತ್ತದ ಮನೋಬಲದ ಬಗ್ಗೆ ಮಾತಾಡುವಾಗ ಭಗವದ್ಗೀತೆಯ ಬಹಳ ಪ್ರಸಿದ್ಧವಾದ ಶ್ಲೋಕ, 2ನೇ ಅಧ್ಯಾಯದ 47ನೇ ಶ್ಲೋಕ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನಃ ಮಾ ಕರ್ಮಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವಕರ್ಮಣಿ. ಫಸ್ಟ್ ಲೈನ್ ಎಲ್ಲರೂ ನೆನಪಿಡ್ತಾರೆ, ಆದರೆ ಈ ಸೂತ್ರದ 2ನೇ ಭಾಗ ಭಾಳ ಪ್ರಾಮುಖ್ಯವಾಗಿದೆ. ಯಾವುದು ಕರ್ಮ ಮಾಡಿದರೆ ಫಲದ ಅಪೇಕ್ಷೆ ಮಾಡಿ ಕರ್ಮ ಮಾಡಬೇಡಿ. ಯಾಕೆಂದರೆ ಚಿಂತೆ ಇಲ್ಲದೆ ಭಯಮುಕ್ತವಾಗಿ ನೀವು ಕೆಲಸ ಮಾಡಿದರೆ ನಿಮಗೆ ಕೆಲಸದಲ್ಲಿ ಅದ್ಭುತವಾದ ಶಕ್ತಿ ಕೊಡಲಿಕ್ಕೆ ಆಗ್ತದೆ. ನೀವು ಚೆನ್ನಾಗಿ ಕೆಲಸ ಮಾಡಿದರೆ ರಿಸಲ್ಟ್ ಒಳ್ಳೆ ಬಂದೇ ಬರ್ತದೆ. ರಿಸಲ್ಟ್ ಒಳ್ಳೆ ಬಂದ ಮೇಲೆ, ಕರ್ಮ ಫಲ ಸಿಕ್ಕಿದ ಮೇಲೆ ಹೇತು ನಾವು ಅಲ್ಲ ಅಂತ ನೆನಪಿಡಬೇಕು. ಯಾಕೆಂದರೆ ತುಂಬ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗ್ತದೆ. ನಾನೇ ಕಾರಣ ನಮ್ಮ ಸಕ್ಸಸ್ಸಿಗೆ ತಲೆಗೆ ಬಂದರೆ ಅಹಂಕಾರ ಬಂದುಬಿಡ್ತದೆ. ಮತ್ತು ಪುನಃ ಮನ ಡಿಸ್ಟರ್ಬೆನ್ಸ್ ಆಗ್ತದೆ. ದುಃಖ, ಸಿಟ್ಟು ಅಂತ ಎಲ್ಲ ಕೆಟ್ಟ ಭಾವನೆಗಳ ಪ್ರಾರಂಭ ಆಗ್ತದೆ. ಮತ್ತು ಅಕರ್ಮ ಬಗ್ಗೆ ಸಕ್ರಿಯ ಇರಬಾರ್ದು. ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು. ವಿ ಶುಡ್ ಬಿ ಆಲ್ವೇಸ್ ಇನ್ ಫ್ಲೋ ಅಲ್ಲಿ ಹೋಗಬೇಕು. ಈಗ ದೇಹಬಲದ ಬಗ್ಗೆ ಇವತ್ತು ಸೋರೆಕಾಯಿಗೆ ನಾವು ತುಂಬಿ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಮಿಷ್ಟ ತುಂಬಿ ಫಲಂ ವೃಶ್ಯಂ ಕಫಪಿತ್ತಹರ ಗುರು. ಇದು ಮಿಷ್ಟ ತುಂಬಿ ಅಂದರೆ ಸೋರೆಕಾಯಿ ಸಿಹಿ ಇರ್ತದೆ. ಮತ್ತು ವೃಶ್ಯ, ನಮ್ಮ ದೇಹ ಒಳಗೆ ನಮ್ಮ ಶುಕ್ರ ಬಲ ತುಂಬ ಚೆನ್ನಾಗಿ ಆಗ್ತದೆ ಸೋರೆಕಾಯಿಯಿಂದ. ಕಫ ಮತ್ತು ಪಿತ್ತ ಎರಡು ಸಹ ಸರಿ ಆಗ್ತದೆ. ವೇಟ್ ಲಾಸ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. UTI ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದರೆ ಸಂಪೂರ್ಣವಾಗಿ ಸರಿಯಾಗ್ತದೆ. ಯಾರಿಗೂ ಸಹ ಯೂರಿನರಿ ಟ್ರ್ಯಾಕ್ಟ್ ಪ್ರಾಬ್ಲಮ್ ಇದೆ ಅವರು ದಯವಿಟ್ಟು ಸೋರೆಕಾಯಿದ ಜ್ಯೂಸ್ ಕುಡಿದ್ರೆ ಸ್ವಲ್ಪ ಶುಂಠಿ ಮತ್ತು ಸೈಂಧವ ಉಪ್ಪು ಒಟ್ಟಿಗೆ ತುಂಬ ಚೆನ್ನಾಗಿ ಆಗುತ್ತೆ. ವರ್ಕೌಟ್ ಮಾಡಿದರೆ, ಯೋಗಾಭ್ಯಾಸ ಮಾಡಿದರೆ, ಅದಾದಮೇಲೆ ಲೌಕಿ ಜ್ಯೂಸ್ ತುಂಬ ಫೇಮಸ್ ಆಗಿದೆ ಈಗ. ಸೋರೆಕಾಯಿದು ಜ್ಯೂಸ್ ಕುಡಿದ್ರೆ ತುಂಬ ಚೆನ್ನಾಗಿ ಆಗ್ತದೆ. ಇವತ್ತು ಯೋಗ ಬಲದಲ್ಲಿ ಹಲಾಸನ ಬಗ್ಗೆ ಚರ್ಚೆ ಮಾಡೋಣ. ಹಲಾಸನದಿಂದ ನಮ್ಮ ಚೆಸ್ಟದ ಮಸಲ್ಸು, ನಮ್ಮ ಬೆಕ್ಕದ ಮಸಲ್ಸ್ ಎಲ್ಲ ತುಂಬ ಒಳ್ಳೆ ಆಗ್ತದೆ. ದೇಹದ ಬ್ಲಾಕ್ಸ್ ಓಪನ್ ಆಗ್ತದೆ. ಲೇಡೀಸಲ್ಲಿ ಮೆನ್ಸ್ಟ್ರುಯೇಷನ್ ಸಮಸ್ಯೆ ಇದ್ದರೆ, ಮೆನೋಪಾಸ್ ಇದ್ದರೆ ಅವರಿಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಮೆನೋಪಾಸ್ ಕೆಲವರಿಗೆ ಬೇಗ ಆಗ್ತದೆ, ಅದು ಸರಿ ಆಗ್ತದೆ. ಆದರೆ ಯಾರಿಗೆ ಮೈಗ್ರೇನ್ ಇದೆ, ಹೈಪರ್ ಟೆನ್ಷನ್ ಇದೆ, ಅವರು ಹಲಾಸನ ಮಾಡಬಾರದು. ಈಗ ಜ್ಯೋತಿರ್ಬಲದ ಬಗ್ಗೆ. ಇವತ್ತದ ಚಂದ್ರ ನಮ್ಮ ಮನಸ್ಸು ಮತ್ತು ದೇಹ ಮೇಲೆ ಹೀಗೆ ಪ್ರಭಾವ ಮಾಡ್ತದಂತೆ ಗೊತ್ತಾಗಲಿಕ್ಕೆ ಇವತ್ತದ ಈ ತೃತೀಯ ಚಂದ್ರ ತುಂಬ ಒಳ್ಳೆ ಚಂದ್ರ. ಆದರೆ ಇದು ಧನಿಷ್ಠ ನಕ್ಷತ್ರಗಳ ಎದುರಿಗೆ ಬರ್ತಾ ಇದೆ. ಬುಧವಾರ ದಿನ ಧನಿಷ್ಠ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ ಅಷ್ಟು ಮನಸ್ಸಕ್ಕೆ ಸ್ವಲ್ಪ ಸಮಾಧಾನ ಕೊಡುವಂಥದ್ದಲ್ಲ. ಸಮಾಧಾನದಲ್ಲಿ ಇದ್ದರೆ, ತಾಳ್ಮೆಯಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಆಗ್ತದೆ. ಆರ್ಗ್ಯುಮೆಂಟ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ. ನಿಮಗೆ ಯಾರಾದರೂ ನಿಮ್ಮ ಸ್ನೇಹಿತರ ಒಟ್ಟಿಗೆ ಡಿಸ್ಕಸ್ ಮಾಡಲಿಕ್ಕೆ ಮನಸ್ಸಿದ್ರೆ ಧೈರ್ಯ ಮಾಡಿ. ಇವತ್ತು ಬೇಡ, ಯಾವುದೋ ಒಂದು ಬೇರೆ ದಿನ ಅದನ್ನು ಇಡೀರಿ. ಆದರೂ ನಿಮಗೆ ಇವತ್ತೇ ಡಿಸ್ಕಷನ್ ಆಗಲಿಕ್ಕೆ ಇದ್ದರೆ ಶಾಂತ ಮನಸ್ಸಿನಿಂದ, ಪ್ರೀತಿಯಿಂದ ಸಮಸ್ಯೆದ ಪರಿಹಾರ ಮಾಡಿದರೆ ತುಂಬ ಚೆನ್ನಾಗಿ ಆಗ್ತದೆ. ಶುಭ ಮಂಗಲ.